ಹೆಸರಾಂತ ಆಧುನಿಕ ಸ್ಟೀಲ್ ಕಿಚನ್ ತಯಾರಿಕಾ ಸಂಸ್ಥೆ ಟಸ್ಕರ್ನ ಉಡುಪಿ ಶಾಖೆ ಉದ್ಘಾಟನೆಗೊಂಡಿದೆ. ಎಜಿ ಅಸೋಸಿಯೇಷನ್ ಸೀನಿಯರ್ ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಗೋಪಾಲ್ ಭಟ್ ಶಾಖೆಯನ್ನು ಉದ್ಘಾಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಂಡವಿ ಬಿಲ್ಡರ್ಸ್ನ ನಿರ್ದೇಶಕ ಗ್ಲೆನ್ ಡಯಾಸ್, ಶಾಸಕ ಯಶ್ಪಾಲ್ ಸುವರ್ಣ, ಟಸ್ಕರ್ ಸ್ಟೀಲ್ ಕಿಚನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಸಾದ್ ವಿವಿ ಚಾತ್ರನ್, ಜನರಲ್ ಮ್ಯಾನೇಜರ್ ಜಿಡಿ ಪ್ರಸಾದ್, ಕಲ್ಪವೃಕ್ಷ ಇಂಟೀರಿಯರ್ಸ್ನ ವರುಣ್ ಎಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಉಡುಪಿಯ ಕುಂಜುಬೆಟ್ಟಿನ ಕಾವೇರಿ ಕಾಂಪ್ಲೆಕ್ಸ್ನಲ್ಲಿ ಟಸ್ಕರ್ನ ಶಾಖೆ ಶುಭಾರಂಭಗೊಂಡಿದೆ. ವುಡನ್ ಮಾಡ್ಯುಲರ್ಸ್ ಮಾತಾಡ್ತಾರೆ. ಸೊ ವುಡನ್ ಮಾಡ್ಯುಲರ್ಸ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ತೆಗಿ ಫೇಸ್ ಮಾಡ್ದ ಈ ಕೋಸ್ಟಲ್ ಸೈಡ್ ರಿಪೇರ್ ಇರ್ಬೋದು, ಮಸ್ತ್ ಹ್ಯೂಮಿಡಿಟಿ, ಮಸ್ತ್ ಮಾಯ್ಚರ್ ಈ ಗೆಡ್ಡಲ್ ಬರ್ತೂ ಮಾತ ಅವು ತೋದ್ರೆ ಬುಳಿದಿನ ಮಂಚ all the best. Do well. Yes, ninth day. God bless everyone who comes here. Let the business grow better. I'm here for the opening of Tusker kitchen wardrobes, vanities in steel. So this is a first concept I've seen where they're using maximum almost 99% of steel for entire kitchen or wardrobes. The best thing is, for a coastal region, a lot of termite problem or the rest problem is solved here. Once you invest in this kitchen or wardrobes or vanities, they're giving a warranty of almost 25 years. So definitely, I think so, my friends, we have to. It's definitely good for us, for our coastal region here, to use this kind of kitchen vanities, which will give us a tension-free maintenance also. So nothing to worry to look after the kitchen or call up any person anytime. So once you install it, it will be almost like a permanent only. So here I'm with Varun, who will be looking after Tusker, and along with the directors. Yeah, just come here, so let us. So they are here, the complete group. So I think so. I wish them all the best, and I definitely wish them success and all our support. What we can do best. Yes. Thank you. ಇವತ್ತಿನ ದಿನಗಳಲ್ಲಿ ಮೈನ್ ಮನೆಗಳಂತಂದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಕಿಚನ್ನಿಗೆ ಮತ್ತು ಟಾಯ್ಲೆಟ್ಗಳಿಗೆ. ಯಾವ ಫ್ಲಾಟ್ ಪರ್ಚೇಸ್ ಮಾಡಬೇಕಾದ್ರೆ ಲೇಡೀಸ್ ಫಸ್ಟ್ ಹೋಗಿ ನೋಡೋದು ಕಿಚನ್ ಪಾಸ್ ಆಯಿತು ಅಂತಂದ್ರೆ ದನ್ ಫ್ಲಾಟ್ ಇಸ್ ಬುಕ್ಡ್, ಅದರ್ವೈಸ್ ನೋಬಡಿ ವಿಲ್ ಬುಕ್ ದಿ ಫ್ಲಾಟ್ಸ್. ಸೊ ಕಿಚನ್ ನಲ್ಲಿ ಇಂಟೀರಿಯರ್ ಆಲ್ಸೋ ಇಂಪಾರ್ಟೆಂಟ್. ಇಂಟೀರಿಯರ್ ಮಾಡಲಿಕ್ಕೆ ಬೇರೆ ಬೇರೆ ಆಪ್ಷನ್ ಉಂಟು. ನಾವು ಬೇರೆ ಬೇರೆ ಮೆಟಲ್ ಯೂಸ್ ಮಾಡ್ತಾ ಇದ್ದೇವೆ. ಮರ ಇರಬಹುದು, ಪ್ಲೈವುಡ್ ಇರಬಹುದು, WPC ಇರಬಹುದು, ಬೇರೆ ಬೇರೆ ಮೆಟಲ್ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇವರದ್ದು ಹೊಸ ಮೆಟೀರಿಯಲ್ ಸ್ಟೀಲ್ ಯೂಸ್ ಮಾಡಿಕೊಂಡು ನಮ್ಮ ಏರಿಯಾಕ್ಕೆ, ವೇರಸ್ ವಿ ಹ್ಯಾವ್ ಲಾಟ್ ಆಫ್ ಹ್ಯುಮಿಡಿಟಿ, ಲಾಟ್ ಆಫ್ ರೈನ್ಫಾಲ್, ಈ ಜಾಗಕ್ಕೆ ಟರ್ಮೈಟ್ ಅಟ್ಯಾಕ್ ಆಗದಿರುವಂತಹದ್ದು, ನೀರಿನ ಸಮಸ್ಯೆಗೆ ಏನು ಉಪದ್ರ ಆಗದಿರುವಂತಹದ್ದು ಮತ್ತು ಫೈರ್ ಪ್ರೂಫ್ ಇರುವ ಸ್ಟೀಲ್ ಮೆಟಲ್ ಯೂಸ್ ಮಾಡಿಕೊಂಡು ಅವರು ಕಿಚನ್ ಇಂಟೀರಿಯರ್ ಮಾಡಿದ್ದಾರೆ. ಬಟ್ ಯಾರಾದ್ರೂ ಬಂದು ನೋಡಿದ್ರೆ ಯು ಕಾಂಟ್ ಮೇಕ್ ಔಟ್ ದಟ್ ಇಟ್ ಇಸ್ ಅ ಸ್ಟೀಲ್ ಕಿಚನ್. ಸೊ ಅಂತ ಒಂದು ಒಳ್ಳೆ ಫಿನಿಶ್ ಅನ್ನು ಕೂಡ ಕೊಟ್ಟಿದ್ದಾರೆ.
ಈ ಥರದ ಕಿಚನ್ಗಳನ್ನು ಅವರು ಇಲ್ಲಿ ನಮ್ಮ ಈ ಕೋಸ್ಟಲ್ ಬೆಲ್ಟ್ಗಳಲ್ಲಿ ತಂದು ಎಲ್ಲ ಜನರ ಮನೆ ಮಾತಾಗಬೇಕು ಅಂತ ನಾನು ಅವ್ರಿಗೆ ಆಶಿಸ್ತೇನೆ. ನಮ್ಮೆಲ್ಲ ಇಂಜಿನಿಯರ್ಸ್ ಪರವಾಗಿ ನಾನು ಅವರಿಗೆಲ್ಲ ಕಾಂಟ್ಯಾಕ್ಟ್ ನಂಬರನ್ನು ಕೊಡೋ ಮೂಲಕ ಅಥವಾ ಅವರನ್ನು ಮೀಟ್ ಮಾಡೋ ಮೂಲಕ ನಾನು ಅವರಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ನಾನು ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೇವೆ. New showroom which we opened in Udupi. It's in a temple town. So we came out with a new concept in modular kitchen industry, that is stainless steel kitchens with different kinds of finishes where it can match with any of the interiors. So the product particular ಆಗಿ ನಮಗೆ ಕೋಸ್ಟಲ್ ರೀಸನ್ಗೆ ಬೇಕಾಗಿರುವಂತಹ ಈಗ ಈ ಗೆದ್ದಲಿನ ಪ್ರಾಬ್ಲಮ್ ಇರ್ಬೋದು ಅಥವಾ ವಾಟರ್ ಇಶ್ಯೂಸ್ ಇರ್ಬೋದು, ಮಾಯಿಶ್ಚರ್ ಇಶ್ಯೂಸ್ ಇರ್ಬೋದು, ನಮಗೆ ಕಿಚನು ಅಥವಾ ಫರ್ನಿಚರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ನೆಲ್ಲ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಕಿಚನ್ ಮತ್ತು ವಾರ್ಡ್ರೋಬ್ಗಳಲ್ಲಿ ಅಂದರೆ ಬೆಡ್ರೂಮ್ಗಳಲ್ಲಿರುವಂಥ ಫರ್ನಿಚರ್ ಇರ್ಬೋದು, ಬಾತ್ರೂಮ್ಗಳಲ್ಲಿರುವಂತಹ ಫರ್ನಿಚರ್ ಇರ್ಬೋದು. We came out with a beautiful the patented products. It's a Bangalore-based company and the first franchisee. We opened a couple of franchises in Bangalore and this is one more franchisee we are opened in Udupi. So ನಿಮಗೆ 99.9% ಈಗಿರುವ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಏನಿದೆ ಕಿಚನ್ ಇಂಡಸ್ಟ್ರಿ ಅಥವಾ ಈ ಫರ್ನಿಚರ್ ಇಂಡಸ್ಟ್ರಿಯಲ್ಲಿ ಈ ಪ್ರಾಡಕ್ಟ್ಸಿಂದ ನೀವು ಸಾಲ್ವ್ ಮಾಡ್ಕೋಬೋದು. ದಯವಿಟ್ಟು ಎಲ್ಲರಿಗೂ ಕೂಡ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಫೈನಲೈಸ್ ಮಾಡಬೇಕು ತಗೋಬೇಕು ಅಂತ ಯೋಚನೆ ಮಾಡಿದಾಗ ಒಂದ್ಸತಿ ಬಂದು ನೋಡಿ ಇದನ್ನು ನೋಡಿ ದೆನ್ ಡಿಸಿಷನ್ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. We are one among the top players in the industry in Bangalore, for example. ನಿಮಗೆ ಪ್ರಾಡಕ್ಟ್ ಇರ್ಬೋದು, ಲಾಂಜಿವಿಟಿ ಇರ್ಬೋದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್ ಇರ್ಬೋದು. ಸೊ ಇದು ಆಲ್ರೆಡಿ ಟೆಸ್ಟೆಡ್ ಪ್ರಾಡಕ್ಟ್ ಆಗಿದೆ ಮಾರ್ಕೆಟಲ್ಲಿ. ಸೊ ನಿಮಗೆ ಒಂದು ಒಳ್ಳೆ ಪ್ರಾವಿಷನ್ ಅಥವಾ ಒಳ್ಳೆಯ ಅದರ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ನಾನು ಒಂದು ಆಲ್ಟರ್ನೇಟಿವ್ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಿರೋದ್ರಿಂದ. Tusker started its journey with the B2B dealership. In a short span, we have appointed 112 dealers pan-India. We have launched our franchise model in June 24. I am proud to mention that in the span of 4 months, we are opening our third center at coastal town Udupi. As a part of expansion, we are planning to enter into multiple cities like Cochin, Hyderabad, Chennai, Coimbatore, and also would like to strengthen our Bangalore home market. I request ambitious investors to join with Tusker Steel Modular Kitchen journey, so together we can build durable, hygienic and eco-friendly kitchens. We can make India proud about Tusker kitchens, quality and excellence.